ಯುವವಾಹಿನಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸುರೇಶ್ರು ಮತ್ತು ಆನಂದ ಬಜಾರರು ಬಹಳ ಒಳ್ಳೆಯ ಕಾಳಜಿಯಿಂದ ಇದಕ್ಕೆ ಎಲ್ಲರೂ ಬಾರದಿದ್ದರು. ಅವರು 10 ಜನ ಬಂದ ಹಾಗಷ್ಟು ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಹಾಗೆ ಹರೀಶ್ ಶೆಟ್ಟರು ಕೂಡ ಇದ್ದಾರೆ ಅಂತ ನಮ್ಮ ರೋಟರಿ ಸಮುದಾಯ ದಳಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದರು. ಆಮೇಲೆ ನಮ್ಮ ಸ್ನೇಹ ಸೌಂಡ್ಸಿನ ರಾಜೇಶ್ ಮತ್ತು ಬಳಗದವರು ಕೂಡ ಚೆನ್ನಾಗಿ ಈ ಕೋಆಪ್ರೇಷನನ್ನು ಕೊಟ್ಟಿದ್ದಾರೆ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಜೀವನ್ ಸೋಮೇಶ್ವರ್ ಮತ್ತು ಸತ್ಯ ಸೋಮೇಶ್ವರ್ ಅವರು ಒಳ್ಳೆಯ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಚೇತನ್ ರವರು ಅಷ್ಟು ದೂರದಿಂದ ಬಂದು ನಮಗೆ ಗೌರವವನ್ನು ನೀಡಿದ್ದಾರೆ ಅಂತೇಳಿ ಹೇಳ್ಕೊಳ್ಳುತ್ತಾ, ಈಗ ಒಂದು 10 ನಿಮಿಷದ ಸಿದ್ಧತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಶುರುವಾಗ್ತದೆ. ದಯವಿಟ್ಟು ಅತಿಥಿವರಿಯರು ಸ್ವಲ್ಪ ಕಲಾ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಇದರಲ್ಲಿ ಶ್ರೀ ಅಮೃತರ ಭಾವಕೃತಿಯನ್ನು ಹಾಡಲಿಕ್ಕೆ ಕೂತಿದ್ದಾರೆ. ದಿವಂಗತ ಶೀಲಾ ದಿವಾಕರ್ ಖ್ಯಾತ ಗಾಯಕಿ ಹಾಗೂ ಶಿಕ್ಷಕಿ ಅವರ ಶಿಷ್ಯೆ ಆಗಿರ್ತಕ್ಕಂಥ ಶ್ರೀಮತಿ ಲಾವಣ್ಯ ಸುಧಾಕರ್ ಅವರು ಕೂತಿದ್ದಾರೆ. ಅವರು ಭಾವಕೃತಿಯನ್ನು ಹಾಡ್ತಾರೆ. ಅದೇ ರೀತಿ ಯಕ್ಷಗಾನ ಭಾಗವನ್ನು ಒಂದಿಷ್ಟು ನಾನು ಹಾಡ್ತೇನೆ. ಸಂಗೀತಕ್ಕೆ ಸಂಬಂಧಪಟ್ಟಾಗ ಹಿಮ್ಮೇಳದಲ್ಲಿ ಕೀಬೋರ್ಡ್ನಲ್ಲಿ ವಿಜಯ್ ಅವರನ್ನು ಸ್ವಾಗತಿಸಬೇಕಂತೇಳಿ ನಾನು ಸಾಹಿತ್ಯ ಪರಿಷತ್ನ ನಮ್ಮ ತ್ಯಾಗ ಮಾಸ್ಟರನ್ನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಅವರಿಗೆ ಸುಸ್ವಾಗತ. ಹಾಗೆ ಸಂಗೀತ ಭಾಗದ ಕೀಬೋರ್ಡ್ನಲ್ಲಿ ವಿಜಯ್ ಕುಳಾಯಿ ಅವರು ಭಾಗವಹಿಸ್ತಾ ಇದ್ದಾರೆ. ವಿಜಯ್ ಕುಳಾಯಿ ಅವರು ಕೀಬೋರ್ಡ್ನಲ್ಲಿ. ಆಮೇಲೆ ತಬ್ಲದಲ್ಲಿ ಕೌಶಿಕ್ ಮಂಜನಾಡಿ. ತಬ್ಲದಲ್ಲಿ ಕೌಶಿಕ್ ಮಂಜನಾಡಿ. ನಮ್ಮ ಯಕ್ಷಗಾನ ಹಿಮ್ಮೇಳದಲ್ಲಿ ಹಿರಿಯರಾಗಿರ್ತಕ್ಕಂಥ ಭಾಗವತರು, ಚೆಂಡಮದ್ದಲೆಯ ಹಿರಿಯ ಕಲಾವಿದರು ಶ್ರೀಯುತ ರಾಜಾರಾಮ್ ಹೊಳ್ಳ ಅವರು ಭಾಗವಹಿಸ್ತಾ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಬನ್ನಿ ಸರ್. ಪುಸ್ತಕ ಸ್ವಾಗತದೊಂದಿಗೆ ಈ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಆಮೇಲೆ ಹರಿಶ್ಚಂದ್ರ ನಾಯ್ಗ ಅವರಿಗೆ ಒಂದು ಕೂಡ ಸ್ವಾಗತ. ಅವರು ಚೆಂಡೆಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಹರಿಶ್ಚಂದ್ರ ನಾಯ್ಗ ಅವರಿಗೂ ಸ್ವಾಗತ. Sir
ಕತ್ತಲೆ ಕಳೆದ ಕಾಬುಲಲು ವಿದ್ಯೆ ಬೋಧಿದ ಉಳ್ಬು ಹೊರುವಿನ ಸಿದ್ಧಿಗದ್ದಿಗೆ ನಿನ್ನವು ಹೊತ್ತೆರಿನ ಅನ್ಯಾಯ ಕತ್ತಲೆ ಕಳೆದ ಕಾಬುಲಲು ಅಡ್ಡಿ ಬಿಟ್ಟು ರಸಾವಿರುನು ಪಾರಾಡಗಾಗುದ ದೂರುಗು ಅಡ್ಡಿ ಬಿಟ್ಟು ರಸಾವಿರುನು ಪಾರಾಡಗಾಗುದ ದೂರುಗು ಎಟ್ಟೆ ಮದಿಮುಗು ಇಲ್ಲಿ ಬಿರಿಸಾಯಾದ ಭಕ್ತಿದ ಆನೆ ಮೋದಿದ ಸ್ವಾಮಿ ಸಿರಿಪಾದು ಸುಗಿದುನು ಆನೆ ಮೋದಿದ ಸ್ವಾಮಿ ಸಿರಿಪಾದು ಸುಗಿದುನು ಏನೆಗಲ ಎಟ್ಟಂದಿನ ಕೊರ್ಲೆಂದ ನಟ್ಟುನುಡಿ ಆನೆ ಮೋದಿದ ಸ್ವಾಮಿ ಸಿರಿಪಾದು ಸುಗಿದುನುಡಿ ಆನೆ ಮೋದಿದ ಸ್ವಾಮಿ ಸಿರಿಪಾದು ಸುಗಿದುನುಡಿ. ಅಮೃತರ ಕೃತಿ ಬಹಳ ಸುಂದರವಾಗಿ ತುಳುವಿನಲ್ಲಿದ್ದಂಥ ಒಂದು ಸಾಹಿತ್ಯವನ್ನು ನಮ್ಮ ಲಾವಣ್ಯ ಟೀಚರ್ ಅವರು ಮುಂದಿಟ್ಟಿದ್ದಾರೆ. 13 ಪ್ರಸಂಗದ ಒಂದು ಪುಸ್ತಕ ಉಂಟು ಇಲ್ಲಿ ಅಮೃತರ ಯಕ್ಷಗಾನದ. ಇನ್ನೆಷ್ಟು ಬರೆದಿದ್ದಾರೆ ಗೊತ್ತಿಲ್ಲ. ಅಂಥ ದೊಡ್ಡ ಸಂಪುಟಗಳಲ್ಲಿ ಯಾವುದನ್ನು ಆರಿಸುವುದು ಅಂತ ಗೊತ್ತಿಲ್ಲ. ಎಲ್ಲವೂ ಕೂಡ ಉತ್ತಮವೇ. ಆದರೆ ಧರ್ಮಸ್ಥಳ ಮೇಳದವರು ಅದನ್ನು ಪ್ರತಿ ವರ್ಷ ಅವರ ಎಲ್ಲ ಪ್ರಸಂಗಗಳನ್ನು ಆಡಿದ್ದಾರೆ. ಸಹಸ್ರ ಕವಚ ಮೋಕ್ಷದಲ್ಲಿ ಆಯ್ದಂಥ ಒಂದೆರಡು ಗೀತೆ ನೋಡೋಣ, ಆಮೇಲೆ ಬೇರೆ ಪ್ರಸಂಗ ಆಲೋಚನೆ ಮಾಡೋಣ. ಅವರು ಯಾವುದೇ ಒಂದು ಪ್ರಸಂಗವನ್ನು ಬರೆಯುವಾಗ ಆರಂಭದಲ್ಲಿ ಅವರದೊಂದು ಉಕ್ತಿ ಉಂಟು, ಒಂದು ಉಗಾಬೋಗ ಟೈಪ್ನಲ್ಲಿ ಆ ಪ್ರಸಂಗಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಶ್ಲೋಕವನ್ನು ಅವ್ರು ಮಾಡ್ತಾರೆ. ಬಹಳ ಅದ್ಭುತವಾಗಿದೆ, ಕೇಳೋಣ. ರಂಗದೊಳಾಡುವ ಜೀವಕೋಟಿಗಳಾತ್ಮವಸ್ತು ಜೀವಕೋಟಿಗಳಾತ್ಮವಸ್ತುವನಾವರಿಸಿ ಮಾಯಾ ಭ್ರಮೆಯ ನಾನಾ ವಿಲಾಸದಲ್ಲಿ ಭಾವ ಬಂಧನ ಕೀಡು ಮಾಳ್ಪ ತಮೋ ವಿಕಾರ ಸಹಸ್ರ ಕವಚಗಳ ಆವರಣಗಳ ತಮೋ ವಿಕಾರ ಸಹಸ್ರ ಕವಚಗಳ ಆವರಣಗಳ ಭೇದಿಸುವ ಬೆಳಕೆಮ್ಮ ಚೋದಿಸುಗೆ ಬೆಳಕೆಮ್ಮ ಚೋದಿಸುಗೆ ಜಗದತ್ತ ನೋವನ್ನು ತಾವಿಗೆ ಸ್ವಗವ ಪಸರಿಸಿ ಸಕಲ ಜೀವಾಳಿಗಳ ಪೊರೆಯುವ ಕರ್ಮ ಸಾಕ್ಷಿಯು ಗಗನ ಮುಖದಿ ಎಂದಿನ ಶೋಧಿತ ಚಂದನವ ತಾನಡರಿ ಬರುವುದೇ ಎಂದಿನುಂದದೊಳರುಣ ಜೋ
ಚಂದನವ ತಾನಡರಿ ಬರುತ್ತೀರೆ ಅಂದು ಕಂಡನು ಚೋದ್ಯವನು ವನವೊಂದರಲ್ಲಿ ಜಗದ ತರುವನು ದವಿಸಿ ಮೂಡಾಯಿ ಗಾಳಿ ಬೀಜುಂಡು ಅಲ್ಲ. ಒಂದು ಮಾತು ಈ ಹಾಡು ಹಾಡುವ ಮುನ್ನ, ಮೂಡಾಯಿ ಗಾಳಿ ಬೀಜುಂಡು ತುಲ, ಈ ಹಾಡು ನಾನು KR ಚಂದ್ರ ಸರ್ದು ವಿದ್ಯಾರ್ಥಿನಿ ಅಂತ ಹೇಳಲಿಕ್ಕೆ, ಆಮೇಲೆ ಆನಂದಾಶ್ರಮ ಸ್ಕೂಲಿನ ವಿದ್ಯಾರ್ಥಿನಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಈ ಹಾಡನ್ನು ಮೊದಲು ಅಂದರೆ ತುಳುಭವನದಲ್ಲಿ ನಾನು ಹೈಸ್ಕೂಲ್ ವಿದ್ಯಾರ್ಥಿಯಾಗಿರುವಾಗ ತುಳುಭವನದಲ್ಲಿ ಒಂದು ಜಾನಪದ ತುಳು ಭಾವಗೀತೆ ಸ್ಪರ್ಧೆ ಇತ್ತು. ಆವಾಗ ನಮಗೆ ತುಳು ಬರುವುದಿಲ್ಲ ಹಾಡಲಿಕ್ಕೆ, ಭಜನೆ ಹಾಡ್ತಾ ಇದ್ದೆವು, ಬೇರೆ ಭಕ್ತಿಗೀತೆಗಳು ಎಲ್ಲ ಹಾಡ್ತಾ ಇದ್ದೆವು. ತುಳು ಜಾನಪದ ಅಂತ ಹೇಳುವಾಗ ಸರ್ ಪ್ರತಿ ಕಾಂಪಿಟೇಷನಿಗೂ ಚಂದ್ರ ಸರ್ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದದ್ದು ಸ್ಕೂಲಿಂದ. ಆವಾಗ ಈ ಹಾಡಿನ ತಯಾರಿಕೆಗಾಗಿ ನಮ್ಮನ್ನು ಅಮೃತ್ ಸೋಮೇಶ್ವರ್ ಅವರ ಮನೆಗೆ, ಅಂದರೆ ಅಡ್ಕದಲ್ಲಿ ಮೊದಲ ಬಾರಿಗೆ ನನ್ನನ್ನು ಕರ್ಕೊಂಡು ಹೋದದ್ದು ಚಂದ್ರ ಸರ್. ನನಗೆ ಈಗಲೂ ಅದು ನೆನಪಿದೆ. ಆ ಹಾಡು ನಮಗೆ ಅವರು ಹುಡುಕಿ ಕೊಟ್ಟು ಆ ಹಾಡನ್ನು ನಾವು ತಯಾರಿ ಮಾಡಿ, ಈ ಹಾಡನ್ನು ನಾನು ತುಳುಭವನದಲ್ಲಿ ಜನಪದ ಭಾವಗೀತೆ ತುಳು ಜನಪದ ಹಾಡಿಗೆ ನಾನು ಪ್ರಥಮ ಬಹುಮಾನ ಪಡೆದಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಈಗಲೂ ಹೆಮ್ಮೆ ಆಗ್ತದೆ, ಖುಷಿ ಆಗ್ತಿದೆ. ಯಾಕೆ ನನ್ನ ಒಂದು ಕಾರಣ ಗುರುಗಳು ಸರ್ ಯಾವಾಗಲೂ ನಮ್ಮ ಕಾಂಪಿಟೇಷನ್ಗೆ ಪ್ರತಿ ಸಲ ನಮ್ಮನ್ನು ಕರ್ಕೊಂಡು ಹೋಗೋದು, ಅವರು ನಮಗೆ ತುಂಬ ಪ್ರೋತ್ಸಾಹ ನೀಡ್ತಾ ಇದ್ರು. ಈಗಲೂ ಅವರು ನೆನಪಿದೆ. ಇವತ್ತು ಅವ್ರು ಬರ್ತಿದ್ದಾರೆ ಅಂತ ಗೊತ್ತಾಗಿ ತುಂಬ ಖುಷಿ ಆಯ್ತು. ಅವ್ರು ಹೇಗಿದ್ದಾರೆ, ಹಾಗೇನ ಇದ್ದಾರೆ ಅಂತ ಗೊತ್ತಾಯ್ತು. ತುಂಬ ಖುಷಿ ಆಯ್ತು ಸರ್ ನೋಡಿ. ಚಂದ್ರನಾಗೇ ಇದ್ದಾರೆ.
ಸಚಿವೇಂದ್ರನೇ ಲಾಲಿಸು ಸಚಿವೇಂದ್ರನೇ ವಾರ್ತೆಯೊಂದ ಬೇಳ ಬಂದೆನು ಬಿರ್ರನೇ ವಾರ್ತೆಯನೊಂದ ಬೇಳ ಬಂದೆನು ಬಿರ್ರನೇ ಕೆಳೆಯ ಕಳಕುಳದೇವಿಗೆ ಎಪ್ಪೊಂದು ಕೆಳೆಯ ಕಳಕುಳದೇವಿಗೆ ಎಪ್ಪೊಂದು ಕಾಲವು ಬಂದಿತು ಶೂಲಿಯ ದಯದಲ್ಲಿ ಕೆಳೆಯ ಕಲಕುಳದೇವಿಗೆ ಎಪ್ಪೊಂದು ಕಾಲವು ಬಂದಿತು ಶೂಲಿಯ ದಯದಲ್ಲಿ ಲಾಲಿಸು ಸಚಿವೇಂದ್ರನೇ ವಾರ್ತೆಯನೊಂದ ಬೇಳ ಬಂದೆನು ಬಿರ್ರನೇ ಕೆಳೆಯ ಕಲಕುಳದೇವಿಗೆ ಎಪ್ಪೊಂದು ಕಾಲವು ಬಂದಿತು ಶೂಲಿಯ ದಯದಲ್ಲಿ ಕಾಲವು ಬಂದಿತು ಶೂಲಿಯ ದಯದಲ್ಲಿ ಧನುಜ ವಂಶೋದ್ಭವನು ಕುಂಭೋದ್ಭವನು ಧನುಜ ವಂಶೋದ್ಭವನು ದಂಭೋದ್ಭವ ಎನ್ನುತ್ತ ಬಾಲಕನೋರ್ವನು ದಂಭೋದ್ಭವ ಎನ್ನುತ್ತ ಬಾಲಕನೋರ್ವನು ಘನಘೋರ ತಪದಲ್ಲಿ ದಿನಪ್ಪನ ಒಲಿಸಿ ಘನಘೋರ ತಪದಲ್ಲಿ ದಿನಪನ ನೋಡಿಸಿದ ಅನುಪಮ ಎಣಿಪ ಸೂರ್ಯಾಸಿಯ ಪಡೆದಿದು ಧನುಜ ವಂಶೋದ್ಭವ ದಂಭೋದ್ಭವನೆನ್ನುವ ಘನಘೋರ ತಪದಲ್ಲಿ ದಿನಪನೊಲಿಸಿದ ಅನುಪಮ ಎಣಿಪ ಸೂರ್ಯಾಸಿಯ ಪಡೆದಿ ಲಾಲಿಸು ಸಚಿವೇಂದ್ರನೇ ವಾರ್ತೆಯನೊಂದ ಬೇಳ ಬಂದೆನು ಬಿರ್ರನೇ ಕೆಳೆಯ ಕಲಕುಳದೇವಿಗೆ ಎಪ್ಪೊಂದು ಕಾಲವು ಬಂದಿತು ಶೂಲಿಯ ದಯದಲ್ಲಿ ಮುಂದಿನ ಗೀತೆ ಈಗ ಅಮೃತರ ಭಾವಕೃತಿ. ಕಾರಡಿನ ನಾಡೊಂದು ಭತ್ತ, ಕಾರಡಿನ ನಾಡೊಂದು ಭತ್ತ, ಕಟೀಲಪ್ಪೆ ಕಾಣಿಕಿದ ಪೂ ಬಂದರೀಗ, ಕಾರಡಿನ ನಾಡೊಂದು ಭತ್ತ, ಕಟೀಲಪ್ಪೆ ಕಾಣಿಕಿದ ಪೂ ಬಂದರೀಗ.
ಕಾರಡಿನ ನಾಡೊಂದು ಬತ್ತ ಸಹಸ್ರಕ ಚಮುಚದ್ದಾಯಿತು. ಕಾಯಕಲ್ಪದಲ್ಲಿ ಆಯ್ದಂಥ ಒಂದೆರಡು ಪದ್ಯ. ಎಂದಿನಂದದೊಳ ಸುಕನ್ಯೆಯು ಬಂದು ಕೊಳದಲ್ಲಿ ಮಿಂದು ಸಲಿಲದ ಬಿಂದಿಗೆಯ ಕಟಿಗೇರಿಸುತ್ತ ಬಿಂದಿಗೆಯ ಕಟಿಗೇರಿಸುತ್ತ ಎಂದಿನಂದದೊಳ ಸುಕನ್ಯೆಯು ಬಂದು ಕೊಡದಲ್ಲಿ ಮಿಂದು ಸಲಿಲವ ಬಂದು ಕೊಳದಲ್ಲಿ ಮಿಂದು ಸಲಿಲವ ಬಿಂದಿಗೆಯ ಕಟಿಗೇರಿಸುತ್ತ ಬಿಂದಿಗೆಯ ಕಟಿಗೇರಿಸುತ್ತ ತಾನೋ ಬಿಂದಿಗೆಯ ಕಟಿಗೇರಿಸುತ್ತ ತಾನೊಂದು ಮುಡಿಯಲಿ ಬರುತ್ತಿರೆ ಮಡಿಯಲಿ ಬರುತ್ತಿರೆ ಸುಂದರಾಂಗಿ ವೀಕ್ಷಿಸಿ
ಮದಿರಾಕ್ಷನಾಗಲೆ ಈಕ್ಷಿಸಿದ ಮದಿರಾಕ್ಷನಾಮಕ ಯಕ್ಷನ ಕಾನನದೊಳಿ ಹರಿ ಹರಿಣಾಕ್ಷಿಯೋರ್ವಳೆ ಸುಳಿವುದನು ಕಂಡಾಕ್ಷಣದಿ ಬೆರಗಾಗುತ್ತ ನಿಟ್ಟಿಸುತ್ತಲೇ ಹರಿಣಾಕ್ಷಿ ಓರ್ವಳೆ ತುಳಿಯುವುದ ಕಂಡಾಕ್ಷಣದಿ ಬೆರಗಾಗುತ್ತ ಈಕ್ಷಿಸಿದ ಮದಿರಾಕ್ಷ ನಾಮಕರು ಏನಿದೇನೋ ಮರುಳ ಯಕ್ಷ ಏನು ಧೈರ್ಯ ಭಾವಕೃತಿ
ನಂದಿ ಕಣ್ಣಗನೇತ್ರೇನೆ ಅಮರುಜಿ ಸ್ವಾಮಿ ನಿನ್ನ ಗಾರದ ಗೆಜ್ಜೆ ಧ್ವನಿ ನಂದಿ ಕಣ್ಣಗನೇತ್ರೇನೆ ಅಮರುಜಿ ಸ್ವಾಮಿ ಕಂಡಿಯರೆ ಬಂದ ಮಿಲವೊಡು ದೀನ ಕಂಡಿಯರೆ ಬಂದ ಮಿಲವೊಡು ದೀನ ಕೋಜಿ ಪೊಗೊಳ್ಳಿ ಮಾತಾ ಒರಿದೆ ಪೋಂಡು ಕೋಜಿ ಪೊಗೊಳ್ಳಿ ಮಾತಾ ಒರಿದೆ ಪೋಂಡು ಒರಿದೆ ಪೋಂಡು ಪುರಲನದಕದ ಪೋಯನ ರಂಗ ಕರುಣೆ ನೀಜಂದಿ ಬುಡಿಯನ ಸಂಗ ಕರುಣೆ ನೀಜಂದಿ ಬುಡಿಯನ ಸಂಗ ಪುರಲನದಕದ ಪೋಯನ ರಂಗ ಬಹಳಷ್ಟು ಅವರ ಮಾನವೀಯ ಮೌಲ್ಯವನ್ನು ಯಾವ ರೀತಿಯಲ್ಲಿ ಯಕ್ಷಗಾನದಲ್ಲೂ ತುಳು ಕೃತಿಯಲ್ಲೂ ಮತ್ತು ಕನ್ನಡ ಕೃತಿಯಲ್ಲಿ ಕತೆ ಕಾದಂಬರಿ ಮತ್ತು ಎಲ್ಲ ಗೀತ ಸಾಹಿತ್ಯದಲ್ಲಿ ಅವರು ಪ್ರತಿಬಿಂಬಿಸ್ತಾರೆ ಎಂಬುದಕ್ಕೆ ಇಂತಹ ಒಂದು ಪದ್ಯಗಳು ನಿದರ್ಶನವಾಗ್ತದೆ. ಈಗ ನಮ್ಮ ಲಾವಣ್ಯ ಅವರು ಹಾಡಿದ್ದು ಕೂಡ ಹಾಗೆ ಬಹಳ ಬಹಳ ಉತ್ತಮ ಸಂದರ್ಭದ ಪರಿಕಲ್ಪನೆಗಳನ್ನೆಲ್ಲ ಅವರು ಕೃತಿ ರಚಿಸಿದ್ದಾರೆ. ಅದೊಂದು ಸಂಗೀತ ಕಲಾವಿದರಿಗೆ ಒಂದು ದೊಡ್ಡ ಕೊಡುಗೆಯಾಗಿ ನಮಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡಲೇಬೇಕು. ಇದೊಂದು ಕೇಳಿ. ಹೃದಯದ ಆಕಾಶದೊಳು ಉದಿಸಿ ಬಾ ಹೊಂಬೆಳಕೆ ಸದಯದಲ್ಲಿ ಮುನ್ನಡೆಸು ಅರಿವು ಬೆಳಕೆ ಅರಿವು ಬೆಳಕೆ ಹೃದಯದ ಆಕಾಶದೊಳು ಉದಿಸಿ ಬಾ ಹೊಂಬೆಳಕೆ ಹೃದಯದ ಆಕಾಶದೊಳು ಉದಿಸಿ ಬಾ ಸದಯದಲ್ಲಿ ಮುನ್ನಡೆದು ಅರಿವು ಬೆಳಕೆ ಮಧುರವಾಗಲಿ ಬದುಕು ಹಿಂಗಿ ಹೋಗಲಿ ಅಳುಕು ಮುದಮರಳಿ ಬರಲೆಂದೆ ಎದೆಯ ಬಯಕೆ ಹೃದಯದ ಆಕಾಶದೊಳು ಉದಿಸಿ ಬೆಳಕೆ ಸದಯದಲ್ಲಿ ಮುನ್ನಡೆಸು ಅರಿವು ಬೆಳಕೆ ಸತ್ವಚೇತನವಾಗಿ ಸತ್ಯದೀಪನವಾಗಿ ಕತ್ತಲೆಯ ಕೊತ್ತಳವ ಕಳೆದೊಗೆಯೇ ಬಾ ಸತ್ವಚೇತನವಾಗಿ ಸತ್ಯದೀಪನವಾಗಿ ಕತ್ತಲೆಯ ಕೊತ್ತಳವ ಕಳೆದೊಗೆಯೇ ಬಾ ಬಿತ್ತರದ ಬಾಳ ಪಥವನು ತೋರು ಕೃಪೆ ಬೀರು ಉತ್ತಮಿಕೆಯನು ಹರಸು ಮುಂದೆ ನಡೆಸು ಹೃದಯದ ಆಕಾಶದೊಳು ಉದಿಸಿ ಬಾ ಹೊಂಬೆಳಕೆ ಸದಯದಲ್ಲಿ ಮುನ್ನಡೆಸು ಅರಿವು ಬೆಳಕೆ
ಬಹಳ ಸುಂದರವಾದಂಥ ಒಂದು ಮಾನವ ತತ್ವವನ್ನು ಸಾರುವಂಥ ಒಂದು ಗೀತೆ ಎಂಬುದನ್ನು ಹೇಳುತ್ತಾ ಕಾರುಣಿಕುದ ಬಾಲೆ ನೂರ ಬತ್ತು
ಮನುಮುನಿಗಳಿರ ಕಂಡಿರಿಯೇ ಅನುಚಿತವೇ ಸಗುವರೆ ವಿಧಿಯರು ಗಣಿಸದಿಗಳು ಇತ್ತಲ ದ್ವಾರದೊಳಗೆ ಕವನನು ಯಕ್ಷಗಾನದ ವೀರರಸದ ಹಾಡುಗಳು, ಹಾಗೆ ಸೌಮ್ಯ ರಸ, ವೀರರಸ ಎಲ್ಲ ಆಯಿತು. ಇನ್ನು ಯಾವುದು ರಸ ಉಂಟು?
ಇದು ಇದ್ರಲ್ಲ ಇಲ್ವಾ ಆಲ್ ದ ಬೆಸ್ಟ್. ಭಾಳ ಚೆನ್ನಾಗಿ ಹಾಡಿದ್ದಾಳೆ, ನಿಜವಾಗಿ ಕೂಡ ಚೆನ್ನಾಗಿ ಹಾಡಿದ್ದಾಳೆ. ಕಲಿತಾ ಇದ್ದಾಳಂತೆ ನಮ್ಮ ಕೀರ್ತನ್ ನಾಯಿಗೆ ಅವರಲ್ಲಿ. ಓಕೆ ಓಕೆ, ಎಲ್ಲರಿಗೆ ವೇದಿಕೆಗೆ ನಮಸ್ಕಾರ ಮಾಡಿದರೆ ಸಾಕು, ನಮಗೆಲ್ಲ ಬೇಡ ಅಂತ. ಹರೀಶ್ ಶೆಟ್ರ ಮಗಳು ಹೇಳಿದರು, ಹರೀಶ್ ಶೆಟ್ರ ಮಗಳು ಭಾಳ ಚೆನ್ನಾಗಿ ಹಾಡ್ತಾಳೆ. ಈಗ ಒಂದು ಪದ್ಯ ಹಾಡಿದರೆ ಅದರ ಅರ್ಥ ಇನ್ನು ಉಳಿದ ಪದ್ಯಗಳನ್ನು ಯಾವುದಾದ್ರು ಇದ್ದರೆ ಅವಳ ಹತ್ರ ಒಳ್ಳೇದು ಹಾಡ್ತಾಳಂತ ಲೆಕ್ಕ ಅದು ಅಲ್ವಾ. ಈಗ ಅನ್ನ ಬೇಯುವಾಗ ನಾವು ಅಲ್ವಾ ಎಲ್ಲ ಅನ್ನವನ್ನು ನೋಡ್ತೇವೆ, ಒಂದೆರಡು ನೋಡೋದು ಅಲ್ವಾ. ಆಗಲಿ ಭವಿಷ್ಯದಲ್ಲಿ ನಾವೀಗ ಹಾಗೆ. ತುಂಬ ಸಂತೋಷ ಆಯಿತು. ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್. ಅಮೃತರ ಮಹಾಕಲಿ ಮಗಧೇಂದ್ರ ಇದರಲ್ಲಿ ಆಯ್ದಂಥ ಒಂದೆರಡು ಗೀತೆಗಳು ಅಷ್ಟೇ, ಮತ್ತೆ ಒಂದು ಎಂಡ್ ಮಾಡ್ತೇವೆ. ಎಲ್ಲ ಮುನಿ ಪದಿ ನುಡಿಯುತ್ತಿರೆ ಧ್ರುಮದಿಂದೆ ಬೀಳುವುದು ಚೂತ ಫಲವು ಚಂದದಲ್ಲಿದ ಬಗಿತ್ತ ಮಂದಿಸಿ ಮುಂದೆ ಸಂತತಿಯುವುದು ಸ್ವೀಕರಿಸೆಂದೆನಲೋ ತಾರ್ಧನ್ಯನೆಂದನು ಧರಣಿ ಪಲುವುದರಿ ಧನ್ಯನೆಂದನು ಧರಣಿ ಪನು ಮುದದಿ ಮುದದಿ ಮನುವಿದದಿ ಹಂದಲ್ಲಿ ಚಂಡ ಕೌಶಿಕೆ ತಿಲಕನ ಸಂಸ್ತುತಿಸಿ ಮುನಿ ತಿಲಕನ ಸಂಸ್ತುತಿಸಿ ನಲವಿನಿಂದಲಿ ನಲ್ಲೆಯರ ಒಡಗೂಡುತ್ತ ನಲವಿನಿಂದಲಿ ನಲ್ಲೆಯರೊಡಗೂಡುತ್ತ ತಳುವದೆ ಹೊರಟು ನಲವಿನಿಂದಲೇ ನಲ್ಲೆಯರ ಒಡಗೂಡಿ ತಳುವದೆ ಹೊರಟು ಮನ ಮಧ್ಯ ಮಾರ್ಗದೊಳೊಂದು ಶಿಲಾತಲವೋ ಮನ ಮಧ್ಯ ಮಾರ್ಗದೊಳೊಂದು ಶಿಲಾತಲವೋ ಸಾರಿ ವಿಶ್ರಮಿಸಿ ಮನವ ಪುಣ್ಯೋದಯ ಸಂಭ್ರಮರಾಗದಿ ಕುಣಿದುದು ಸುಖದಾಯವೋ ಕುಣಿದುದು ಸುಖಚಾಯವೋ ಬಲುವಿರದಿರಲಿ ಗಂಡ ಕೌಶಿಕೆ ಮುನಿ ತಿಲಕನ ಸಂಸ್ತುತಿಸಿ ಸಂಸ್ತುತಿಸಿ ಕುದೆತೆದು ದಗ್ಗ ಮೂಡೈ ದೇವಿರುದಿದು ಬರ್ತೇನೆ ಮುಸುಕುದೆತೆದು ದಗ್ಗ ಮೂಡೈ ದೇವಿರುದಿದು ಬರ್ತೇನೆ ಲೋಕನೇಮಿ ಮೋದಿ ಕಳೆಯಿದು ಮೆಲ್ಲನ ಪುಂಡು ಕೆಟ್ಟರೆ ಮುಸುಕುದೆತೆದು ದಗ್ಗ ಮೂಡೈ ದೇವಿರುದಿದು ಬರ್ತೇನೆ
ಮಸಗುತ್ತಿದೆ ಮುನ್ನೆ ಸರು, ಮಸಗುತ್ತಿದೆ ಮುನ್ನೆ ಸರು. ಹೀಗೆ ತುಳುವಿನದ್ದನ್ನು ಕನ್ನಡಕ್ಕೆ ಮಾಡುವುದು ಎಷ್ಟು ಕಷ್ಟ ಅಂತ ಅದು ಅಂಥದ್ದಕ್ಕೆ ಯಾವುದೇ ರೀತಿ ಛಂದಸ್ಸು, ಯಾವುದೇ ರೀತಿಯ ಮಾತ್ರೆ ಗಣಗಳಿಗೆ ತೊಂದರೆಯಾಗದ ರೀತಿಯ ಅದ್ಭುತವಾದಂಥ ಸಾಹಿತ್ಯ ಎಂಬುದಕ್ಕೆ ನಿದರ್ಶನಕ್ಕಾಗಿಯೇ ಅವರು ಬರೆದಿದ್ದಾರೆ ಏನೋ ಅಂತೇಳಿ. ಹೀಗೂ ಆಗ್ತದೆ ಅಂತೇಳಿ ಯಾವುದೇ ನಮ್ಮ ಕವಿಗಳ ಹಾಡುಗಳಲ್ಲಿ ಬೇಂದ್ರೆ, ಕುವೆಂಪು, ಶಿವರುದ್ರಪ್ಪ, ಹಾಗೆ ನಮ್ಮ ನಿಸಾರ್ ಅಹಮದ ಇರ್ಬೋದು, NS ಲಕ್ಷ್ಮೀನಾರಾಯಣ ಭಟ್ಟ ಇರ್ಬೋದು, ಮತ್ತು ಬೇರೆ ಬೇರೆ ತುಂಬ ಹೌದು, ಅವರೆಲ್ಲ ಬರೆದಂಥ ಸಾಹಿತಿಗಳ ನಂತರ ಬಂದ ಸಾಹಿತಿಗಳಲ್ಲ. ಈಗ ನಮಗೆಲ್ಲ ಕವಿಗೋಷ್ಠಿಗೆಲ್ಲ ತುಂಬ ಕವಿಗಳೆಲ್ಲ ಸಿಗ್ತಾರೆ. ಅದನ್ನು ನಾವು ಎಂತ ಮಾಡೋದಂತ ಇಲ್ಲಿ ಪೆನ್ ಹಿಡ್ಕೊಂಡು ಸುಮಾರು ಹೊತ್ತಿನ ನಂತರ ನಾವು ಅದನ್ನು ಸರಿ ಮಾಡಿ 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 ಪದ್ಯ ಹಾಡೋದು. ಹಾಗಾಗಿ ಅಂಥ ಕಷ್ಟಗಳೆಲ್ಲ ಇರ್ತದೆ. ಆದರೆ ಅವರು ದೊಡ್ಡ ಕವಿ ಅಂತೇಳಿ ಹೇಳ್ತಾರೆ. ಮತ್ತೆ ಇರಲಿ, ಅಂತೂ ಇಂತೂ ಈಗ ನಾವು ಅದು ಸಂಗೀತಗಾರರಿಗೆ ಗೊತ್ತು. ಅಂದರೆ ಸಂಗೀತಗಾರ ಅವರನ್ನು ದೂರದಲ್ಲ, ನಾವು ಅದು ನಿಜವಾಗಿ ಅದರ ಒಂದು ಆ ಕಲೆ ಬರಬೇಕಾದ್ರೆ ಅದು ಕೂಡ ಎಷ್ಟು ಅದ್ಭುತವಾದಂಥ ಸಾಧನೆ ಬೇಕು. ಆ ಸಾಧನೆಗಳನ್ನು ಇವರು ಯಾರ್ಯಾರ ಮೂಲಕವಾಗಿ ಹೇಗೆ ಮಾಡಿದ್ದಾರೆ ಗೊತ್ತಿಲ್ಲ. ಅಂಥ ಸಾಹಿತಿಗಳು ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಇದ್ದಾರೆ. ನಮ್ಮ ರಾಷ್ಟ್ರ ಕವಿಗಳ ಸಾಲಿಗೆ ಸೇರಬೇಕಾದಂಥ ಅಮೃತರು ಸ್ವಲ್ಪ ಯಾವುದೇ ಇನ್ಫ್ಲುಯೆನ್ಸ್ ಮಾಡದವರಾದ್ದರಿಂದಲೇ ಏನೋ ಅದು ಅವರಿಗೆ ದಕ್ಕದೆ ಹೋಗಿದೆ. ಅಂಥ ಎಲ್ಲ ಸಮಾನ ಅರ್ಹತೆ ಉಳ್ಳಂಥ ನಮ್ಮ ಕರಾವಳಿಯ ಕವಿ ಅಂದರೆ ಅದು ನಮ್ಮ ಡಾಕ್ಟರ್ ಅಮೃತ ಸೋಮೇಶ್ವರ್ ಅಂತ ಹೇಳಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಒಲುಮೆ ಮನೆಯ ಜೀವನ್ ಸೋಮೇಶ್ವರ್ ಮತ್ತು ನಮ್ಮ ಅಲ್ಲಿ ಸತ್ಯ ಅವರು, ಅವರ ಶ್ರೀಮತಿ ಅವರು, ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಶ್ರೀಮತಿ ಅಮೃತ ಸೋಮೇಶ್ವರ್ ಅಂತ ಹೇಳಿದರೆ ಶ್ರೀಮತಿ ನರ್ಮದಮ್ಮ ಅವರು, ಅವರ ಜೊತೆಗೆ ಅವರ ಹಿರಿಯ ಮಗ ಚೇತನ್ರವರು ಆಗಮಿಸಿದ್ದಾರೆ, ಅವರ ಮಗ ಆಗಮಿಸಿದ್ದಾರೆ. ಮನೆಯವರೆಲ್ಲ ಬಹಳ ಒಳ್ಳೆಯ ರೀತಿಯಲ್ಲಿ ಈ ಒಲುಮೆ ಮನೆಯಲ್ಲಿ ಈ ಕಾರ್ಯಕ್ರಮ ಆಗಲಿ ಅಂತೇಳಿ ಆಶಿಸಿದರು. ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಉಳ್ಳಾಲ ಘಟಕ ಇದಕ್ಕೆ ಚಿಂತನೆ ಮಾಡುವಾಗ ಅವರದ್ದು ಪ್ರೋತ್ಸಾಹ ಸಿಕ್ಕಿತು. ಹಾಗೆ ನಮ್ಮ ಯುವವಾಹಿನಿ ಘಟಕ, ಅದರ ಜೊತೆಗೆ ನಮ್ಮ ಇಲ್ಲಿ ರೋಟರಿ ಸಮುದಾಯ ಬಳಗ ನಮ್ಮ ಕೊಲ್ಯದಲ್ಲಿ ಭಾಳಷ್ಟು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಿಕೊಂಡು ಭಾಳ ಉತ್ತಮ ರೀತಿಯಲ್ಲಿ ಅಂತಹ ಚಟುವಟಿಕೆಗಳನ್ನು ಮಾಡುವರು. ನೋಡಿ, ಇಷ್ಟೊತ್ತು ಅವರು ಕೂತಿದ್ದಾರೆ. ಅದು ಅವರು ಯಾಕೆ ಅಮೃತ ಸೋಮೇಶ್ವರರ ಒಂದು ಸ್ಮೃತಿಯ ಕಾರ್ಯಕ್ರಮ ಅಂತೇಳಿ ಗೌರವಕ್ಕಾಗಿ ಕೂತಿದ್ದಾರೆ. ನಮ್ಮದ ರಗಳಿಗೆಲ್ಲ ಕೂತದಲ್ಲ ಅವರು. ಹಾಗೆ ಮತ್ತು ಇಲ್ಲಿ ಚಂದ್ರಮಾಸ್ಟ್ರು, ಅವರು ಸಾಂಸ್ಕೃತಿಕ ವಿಮರ್ಶಕ. ಹಾಗಾಗಿ ಅವರು ಮಂಗಳೂರಿನಲ್ಲಾಗೋ ಎಲ್ಲ ವೇದಿಕೆಗೂ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ಅವರು ಎಲ್ಲಿ ಕೂತಿದ್ದಾರೆ ಅಂತ ಬರ್ತದೆ ಇದರಲ್ಲಿ ವಾಟ್ಸಪ್ಪಲ್ಲಿ. ಹಾಗೂ ಅಂಥ ಹಾಲಲ್ಲಿ ಅವರು ಸಂಗೀತವನ್ನೂ ಕೇಳ್ತಾರೆ, ನೃತ್ಯವನ್ನು ನೋಡ್ತಾರೆ, ಯಕ್ಷಗಾನವನ್ನು ನೋಡ್ತಾರೆ, ನಾಟಕವನ್ನು ನೋಡ್ತಾರೆ, ಎಲ್ಲ ನೋಡ್ತಾರೆ. ಇವತ್ತೊಂದು ವಿಶಿಷ್ಟ ರೀತಿಯ ಕಾರ್ಯಕ್ರಮ ಅಲ್ಲ ಮಾಸ್ಟ್ರೆ ಅದು ಪರಿಕಲ್ಪನೆ ನಾವು ಮಾಡಿದ್ದು. ನಮಗೆ ಸಾಹಿತಿಗಳು ಸ್ವಲ್ಪ ಅದಕ್ಕೆ ಮಾರ್ಗದರ್ಶನ ಕೊಟ್ಟರು, ಇದು ಹೀಗೆ ಹೋಗಲಿ ಅಂತೇಳಿ. ಅಂತೂ ತುಂಬ ಸಂತೋಷ ಆಯಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಒಂದು ದೊಡ್ಡ ಯೋಗ ಅಂಥೇಳಿ ನಮ್ಮ ಲಾವಣ್ಯ ಟೀಚರ್ ಹೇಳಿದರು, ಬರುವ ಮೊದಲೇ ಹೇಳಿದ್ದಾರೆ, ಅವ್ರಿಗೆ ಗೊತ್ತುಂಟಿದ್ರು ಇದೇ ಥರ ಆಗ್ತದೆ ಅಂತೇಳಿ. ಹಾಗೆ ತುಂಬ ಅವರ ಅಗಲಿದ ಡಾಕ್ಟರ್ ಸೋಮೇಶ್ವರ್ ಅವರ ಅವರ ಒಂದು ಆದರ್ಶ ಆಶೀರ್ವಾದ ನಮ್ಮ ಕಲಾವಿದರ ಮೇಲೆ ಎಲ್ಲರ ಮೇಲೆ ಇರಲಿ, ಮತ್ತು ಮನೆಯವರ ಪ್ರೀತಿ ಕೂಡ ಅದೇ ರೀತಿ ಇರಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೇನೆ. ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದ ಸಂಯುಕ್ತ ಘಟಕಗಳ ವತಿಯಿಂದ ನಾನು ಸಲ್ಲಿಸ್ತಾ ಇದ್ದೇನೆ. ಆಮೇಲೆ ನಮ್ಮ ಇಲ್ಲಿ ರಾಜೇಶ್ ಅವರು ಉತ್ತಮ ಧ್ವನಿವರ್ಧಕ ಕೊಟ್ಟಿದ್ದಾರೆ. ಅವರಿಗೆ ಹೇಳಿದ್ದೇನೆ ನಾನು, ಧ್ವನಿವರ್ಧಕ ಉತ್ತಮ ಮಾಡಿದರೂ ಕೂಡ ಸ್ವಲ್ಪ ಸುಧಾರಿಸಬೇಕು ಅಂತೇಳಿ ಹೇಳಿದ್ದೇನೆ. ಹೌದು, ಹಾಗೆ ಅದು ಉಂಟಲ್ಲ ಎಲ್ಲ ಹಾಗೆ. ಏನು ಹೇಳಿ? ಹೌದೌದು ಹೇಳ್ತೇನೆ. ಹಾಗೆ ರಾಜಾರಾಮ್ ಹೊಳ್ಳ ಅವರು ಮೃದಂಗ, ಆಮೇಲೆ ನಮ್ಮ ಹಿರಿಯರಾಗಿ ಅವರು ಭಾಗವತಿಗೆ ಕೂಡ ಮಾಡ್ತೇನೆ, 2 ಪದ್ಯ ನೀವು ಹಾಡಬೇಕಂತ ಹೇಳಿದ್ದೇನೆ. ಆಯ್ತು ಹೇಳಿದ್ದಾರೆ, ಮಧ್ಯದಲ್ಲಿ ಯಾರು ಬಾರಿಸೋದು ಅಲ್ವಾ? ಅಲ್ಲ, ನಾನೇ ಹೋಗಿ ಕೂತ್ಕೊಳ್ಬೇಕು, ಅದು ಕಚವಚ ಆದರೆ. ಹಾಗಾಗಿ ಅದು ಪ್ರಯೋಜನ ಇಲ್ಲ ಅಂತೇಳಿ ಅವರು ಪಾಪ ಅಷ್ಟು ಹಿರಿಯರಾಗಿ ನಮಗೆ ಒಳ್ಳೆಯ ರೀತಿಯ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಹರಿಶ್ಚಂದ್ರ ನಾಯ್ಕ ಅವರಿದ್ದರೆ ಎಲ್ಲ ಕಾರ್ಯಕ್ರಮ ಎಂತ ಬೇಕೋ ಅದು ಉಂಟು. ಮತ್ತು ಅದು ಅವರು ಒಳ್ಳೆಯ ರೀತಿ, ಅವರಿಗೆ ಧನ್ಯವಾದಗಳು. ಸಂಗೀತದಲ್ಲಿ ಭಾಳ ಪ್ರತಿಭಾವಂತ ಕಲಾವಿದರು ಇಲ್ಲಿ ಕೂತವರು. ಅವರು ಸಾಧಾರಣ 2 ಗಂಟೆ ಸುಗಮ ಸಂಗೀತ ಸುಧಾರಿಸುವವರು, 3 ಗಂಟೆ ಸಂಗೀತ ಕಾರ್ಯಕ್ರಮ ಸುಧಾರಿಸುವವರು, ನಮ್ಮ ಹರಿಕಥೆಯನ್ನು ಸುಧಾರಿಸುವಂಥ ಎಲ್ಲ ಪ್ರತಿಭಾವಂತರವರು. ನಮ್ಮ ವಿಜಯ್ ಕುಳಾಯ್ ಕೀಬೋರ್ಡ್ನಲ್ಲಿ,
ಮತ್ತು ನಮ್ಮ ಕೌಶಿಕ್ ಮಂಜನಾಡಿ, ಈ ಹಿಮ್ಮೇಳದವರಿಗೆ ಒಂದು ಜೋರ ಚಪ್ಪಾಳೆ ಬರಲಿ. ಯಾಕೆಂದರೆ ಅವರಿಗೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಬೇಕೇ ಬೇಕು. ಅಂಥ ಪ್ರತಿಭಾವಂತರು ನಮಗೆ ಇದ್ದರೆ ಮಾತ್ರ ಇಂಥದ್ದೆಲ್ಲ ಆಗ್ತದೆ ಅಲ್ಲ ಲಾವಣ್ಯ? ಹಾಗಾಗಿ ಅದು ಬಹಳ ಮುಖ್ಯವಾದ್ದು. ಈಗ ನಾವು ಯಕ್ಷಗಾನದಲ್ಲೇ ಮುಗಿಸಿಬಿಡೋಣಲ್ಲ? ಸರಿ, ಯಕ್ಷಗಾನದ ಮಂಗಳದೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಮರನಯ್ಯನ ಮಾತ ಮೀರದೆ ಗೋಕುಲ ಭುವರೆಣ್ಯನ ಉದರದಿ ಪುಟ್ಟಿ ಮರನಯ್ಯನ ಮಾತ ಮೀರದೆ ಗೋಕುಲ ಭುವರೆಣ್ಯನ ಉದರದಿ ಪುಟ್ಟಿ ಧೀರ ಕಂಸಗೆ ತನ್ನ ಘೋರ ರೂಪವ ತೋರಿ ಧೀರ ಕಂಸಗೆ ತನ್ನ ಘೋರ ರೂಪವ ತೋರಿ ಹಾರಿದೆ ಗಗನಕ್ಕೆ ಸೇರಿದೆ ಧರೆಗೆ ಧೀರ ಕಂಸಗೆ ತನ್ನ ಘೋರ ರೂಪವ ತೋರಿ ಹಾರಿದೆ ಗಗನಕ್ಕೆ ಸೇರಿದೆ ಧರೆಗೆ ಮಂಗಳ